ಪರವಾಗಿ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಪದ್ಮಶ್ರೀ ಪುರಸ್ಕೃತ ಅರೆಕಲ ಆಜಪ್ಪನವರು, ಹಾಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿದ್ಯಾಧರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಕಿತ್ತಳೆ ಹಣ್ಣಿನ ವ್ಯಾಪಾರ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದಂತಹ ಸನ್ಮಾನ್ಯ ಶ್ರೀಯುತ ಅರೇಕಳ ಆಜಪ್ಪರವರಿಗೆ ಭಾರತ ಸರ್ಕಾರವು 2020ನೇ ಸಾಲಿನ ದೇಶದ 4ನೇ ಅತಿ ಶ್ರೇಷ್ಠ ಪ್ರಶಸ್ತಿ ಪದ್ಮಶ್ರೀಯನ್ನು ನೀಡಿ ಗೌರವಿಸಿದೆ. ಇವರನ್ನು ಈ ಮಹಾಸಭೆಯಲ್ಲಿ ನಾವು ಸನ್ಮಾನಿಸಲು ಅತೀವ ಸಂತೋಷ ಪಡುತ್ತಿದ್ದೆ. ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿ. ವಾರ್ಷಿಕ ಮಹಾಸಭೆಯಲ್ಲಿ ದೇಶದ 4ನೇ ಅತಿ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಅರೆಕಲ ಆಜಪ್ಪ ಅವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಸಾಧಕರೇ, ದೃಢವಾದ ಇಚ್ಛಾಶಕ್ತಿಯೊಂದು ಇದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವ ಸೂಕ್ತಿಯಂತೆ ತಾನು ಅನಕ್ಷರಸ್ಥನಾದರೂ ಕೂಡ ತನ್ನ ಊರಿನ ಮಕ್ಕಳ ಬಾಳಲ್ಲಿ ಅಕ್ಷರದ ಬೆಳಕು ಮೂಡಿಸಬೇಕೆಂದು ಛಲದೊಂದಿಗೆ ಅರಕಲ ಎಂಬ ಗ್ರಾಮೀಣ ಭಾಗದ ನೀವು ಪಡಪು ಎಂಬಲ್ಲಿ ಸರ್ಕಾರಿ ಶಾಲೆಯನ್ನು ಆರಂಭಿಸಿದ ಧೀಮಂತ ಜನಸೇವಕ. ನಮ್ಮ ಸಹಕಾರ ಸಂಘದ ಕಾರ್ಯವ್ಯಾಪ್ತಿಯಲ್ಲಿರುವ ನಿಮಗೆ ದೇಶದ 4ನೇ ಅತಿ ಶ್ರೇಷ್ಠ ನಾಗರಿಕ ಪ್ರಶಸ್ತಿ ದೊರೆತಿರುವುದು ನಮಗೆಲ್ಲರಿಗೂ ತುಂಬಾ ಹೆಮ್ಮೆ ಹಾಗೂ ಸಂತೋಷದ ವಿಷಯ. ಹೊಟ್ಟೆಪಾಡಿಗಾಗಿ ಕಿತ್ತಳೆ ಮಾರುತ್ತಲೇ ಊರಿನ ಕತ್ತಲೆ ನಿವಾರಿಸಲು ನಿರಂತರ ದುಡಿದು ಯಶಸ್ಸನ್ನು ಕಂಡವರು. ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುತ್ತಾ ಕಿತ್ತಳೆ ಮಾರಿದ ಕೈಯಿಂದ ಪದ್ಮಶ್ರೀ ಪ್ರಶಸ್ತಿ ಪಡೆಯುವ ಮಟ್ಟಕ್ಕೆ ಬೆಳೆದವರು. ಕಡು ಬಡತನದಲ್ಲಿ ಹುಟ್ಟಿ ಬೆಳೆದ ತಾವು ಕಿತ್ತಳೆ ಹಣ್ಣು ವ್ಯಾಪಾರ ಮಾಡುತ್ತಾ ಬಂದ ಲಾಭಾಂಶದಾನದಲ್ಲಿ ಶಾಲೆಯ ಅಭಿವೃದ್ಧಿಗೆ ವಿನಿಯೋಗಿಸುವುದರೊಂದಿಗೆ ಶಾಲೆಗೆ ಹಲವಾರು ದಾನಿಗಳಿಂದ ಸಹಾಯಧನ ಪಡೆಯುವಲ್ಲಿ ಮತ್ತು ಸರ್ಕಾರಿ ಮಟ್ಟದಲ್ಲಿ ಅನುದಾನ ಪಡೆಯಲು ಬಹಳಷ್ಟು ಶ್ರಮಿಸಿದ ಶ್ರಮಜೀವಿ ತಾವಾಗಿದ್ದೀರಿ. 1999ನೇ ಇಸವಿಯಲ್ಲಿ ಮಸೀದಿ ಕಟ್ಟಡದಲ್ಲಿ ಸುಮಾರು 28 ಮಕ್ಕಳೊಂದಿಗೆ ವಿದ್ಯೆಯ ಬೀಜವನ್ನು ಬಿತ್ತಿದ ನೀವು ದಾನಿಗಳ ಸಹಾಯದಿಂದ ಸರ್ಕಾರಿ ಶಾಲೆಗೆ ಸ್ವಂತ ಕಟ್ಟಡವನ್ನು ಕಟ್ಟಿಸಿದ್ದೀರಿ. ಈ ಸಾಧನೆಯನ್ನು ಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು ಸಮಾಜದ ಮುಖ್ಯವಾಹಿನಿಗೆ ತರುವುದರ ಮೂಲಕ ನಿಮ್ಮ ಶೈಕ್ಷಣಿಕ ಕಾಳಜಿಯನ್ನು ಗುರುತಿಸಿ ಪ್ರತಿನಿಧಿಗಳ ಮತ್ತು ಸಂಘ ಸಂಸ್ಥೆಗಳ ಸಹಕಾರದಿಂದ ಪ್ರೌಢಶಾಲೆಯನ್ನು ಮಂಜೂರು ಮಾಡಿರುತ್ತೀರಿ. ನಿಮ್ಮ ಈ ಎಲ್ಲ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರವು 2020ನೇ ಸಾಲಿನ ದೇಶದ 4ನೇ ಅತಿ ಶ್ರೇಷ್ಠ ನಾಗರಿಕ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಭಿನಂದನೆಗಳು. ಅಧ್ಯಕ್ಷರು ಮತ್ತು ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಸಿಬ್ಬಂದಿಯವರ ಅಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ಈ ಭಾಗದ ಇವತ್ತಿನ ಸಮಾರಂಭದಲ್ಲಿ ಈ ಮೆಂಬರ್ ಇವರೆಲ್ಲ ಕೋಟೆಕಾರ ಸೊಸೈಟಿನ ಕುಟುಂಬ ಮೆಂಬರ್, ನಾನು ನಿಮಗೆ ಭಾಳ ಅರೆಕಲ ಆಜಪ್ಪ ಅಂದ ವ್ಯಕ್ತಿ ಭಾಳ ಸಂತೋಷದಿಂದ
ಅರೆಕ್ಕಳ ಹುಟ್ಟಿ ಬಡತನಲ್ಲಿ ಹುಟ್ಟಿದ ಜನನನ್ನು ಇವತ್ತು ಕೋಟೆಕಾರ ಬ್ಯಾಂಕ್ ಕೂಡ ನನಗೊಂದು ಮಾದರಿ. ಯಾಕೆಂದರೆ ನನ್ನಲ್ಲಿ ಬರುವಾಗಲೇ ಸನ್ಮಾನ್ಯ ವೇದಿಕೆಯಲ್ಲಿದ್ದವರನ್ನು ಅಜ್ಜಪ್ಪ ಅರೆಕ್ಕಳ ಒಂದು ಪ್ರೆಸ್ ಕೊಟ್ಟರು, ಎಲ್ಲರೂ ಎತ್ತಿ ನಿಂತು. ಆದರೆ ನಾನು ಅಂಥ ಜನ ಆಗಿ ನೋಡಿ ಬರಲಿಲ್ಲ. ನಾನು ಇದೇ ಭಾಗದ ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ಭಾಗದ ನನ್ನ ಶಾಸಕರು ದಿವಂಗತ ಖಾದರ್ ಅವರ ತಂದೆ UT ಫರೀದಾರ್ ಕ್ಷೇತ್ರದ 1971ರಲ್ಲಿ ನನಗೆ ಅರೆಕಲ ಗಿರಮ್ಮ ನಾನು ಸೆಟ್ನವರ ಭೂಮಿಯಲ್ಲಿ ಹುಟ್ಟಿದವನು. ನನಗೆ ನೆರೆ ಬಂದ ಸಂದರ್ಭದಲ್ಲಿ 1 ಎಕರೆ ಭೂಮಿ ನಮಗೆ ಕೊಟ್ಟು ಅರೆಕಲದ ನೀಪಟ್ಟು ಪರಿಸರದಲ್ಲಿ ನಾನು ವಾಸಿಸಿಯಾಗಿದ್ದೇನೆ. ನಾನು 6 ಮಂದಿ, ನನ್ನ ತಂದೆ 3ನೇ ನಾನು ವಿದ್ಯಾಭ್ಯಾಸ ಪಡ್ಕೊಂಡಿಲ್ಲ. ಆದ ಕಾರಣ 1976 ಜುಲೈ 26ಕ್ಕೆ ಒಂದು ನೆರೆ ಬಂತು, ಶುಕ್ರವಾರ ದಿವಸ. ಆ ಭಾಗದಲ್ಲಿ ಅರೆಕಲ ಪಂಜಮಾಡಿಯಲ್ಲಿ ಸೆಟ್ನವರ ಭೂಮಿ ಹುಟ್ಟಿದವನು. ಆನಂತರ ನೀಪಟ್ಟು ಪ್ರದೇಶ ಬಂದೆ. ಆನಂತರ ನನ್ನ ಜೀವಮಾನ 6 ಮಂದಿಯಲ್ಲಿ ಬೈಕ್ ಕೂಡ ನಾನು ಕೊಡವಿಲ್ಲ. ನಾನು ವಿದ್ಯಾಭ್ಯಾಸ ಪಡ್ಕೊಂಡಿಲ್ಲ. ತಾಯಿ ಭತ್ತಕ್ಕೆ ಹೋಗಬೇಕು, ತಂದೆ ದೋಣಿಗೆ ಹೋಗೋ ಕಾಲಲ್ಲಿ ಹುಟ್ಟಿದವನು, ವಿದ್ಯಾಭ್ಯಾಸ ಇರಲಿಲ್ಲ. ಆದ ಕಾರಣ 95, 96, 2000 ಇಸ್ವಿಯಲ್ಲಿ ನನ್ನನ್ನು ದಿವಂಗತ UT ಫರೀದವರು, ಸನ್ಮಾನ್ಯ UT ಖಾದರ್ ಅವರ ತಂದೆ UT ಫರೀದವರು ಸರ್ಕಾರಿ ಶಾಲೆಯನ್ನು ಅರೆಕಳ ನೀಪಟ್ಟು ರೌಲತ್ತುಲ್ ಮದ್ರಸಲ್ಲಿ 28 ಮಕ್ಕಳನ್ನು ಒಂದು ಸರ್ಕಾರಿ ಶಾಲೆಯನ್ನು ಸ್ಟಾರ್ಟ್ ಮಾಡಿದರು. ಆನಂತರ ನನ್ನನ್ನು 2001ರಲ್ಲಿ ಯಾರು ಮಕ್ಕಳಿದ್ದರೆ ದಿವಂಗತ UT ಫರೀದವರು ಯಾರು ಮಕ್ಕಳಿದ್ದರೆ ಅವರನ್ನು ಒಂದು STMC ಈ ಅರೆಕಲ ಆಜಬ್ಬ ಬಡತನ ಇದ್ದವನು ಮಾಡಿಕೊಟ್ಟಿದ್ದರು. ಕೇತನ ಶಿಕ್ಷಕರಾಗಿ ಅವರಿಗೆ ಬೆಂಚಿ ಬಸ್ಕು ಬೇಡ, ಬೆಳ್ಳಿಂಗ್ ಬಾಡಿ ಹಂಗೆ ಮಟ್ಟು 2001ರಲ್ಲಿ ನಾನು ಆ ಶಾಲೆಯ STMC ಅಧ್ಯಕ್ಷರಾಗಿ ನನ್ನನ್ನು UT ಫರೀದವರು ಬಿಟ್ಟಿದ್ದು. ಆನಂತರ ನಾನು ಹಲವಾರು ಜನರ ಸಹಾಯ ತಗೊಂಡು ನನ್ನನ್ನು ಒಂದು 40 ಸಾಲ ಕೂಡ ನಾನು ಶುರುವಲ್ಲೇ ತೆಗೆದು, ಆನಂತರ ನನ್ನನ್ನು ಸ್ವಲ್ಪ ಮುಂದೆ ಹೋಗುವಾಗ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯಾಧಿಕಾರಿ 2004 ನವಂಬರ್ 13 ತಾರೀಕಿಗೆ ಒಬ್ಬ ಸಾಮಾನ್ಯ ಮನುಷ್ಯನ, ಒಬ್ಬ ಕನ್ನಡ ಪತ್ರಿಕೆದವರಿಗೆ ಒಬ್ಬ ಶಿವಾನಂದ ಮೂರ್ತಿ, ನಿಮ್ಗೆ ಗೊತ್ತಿರ್ಬೋದು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯಾಧಿಕಾರಿ ಶಿವಾನಂದ ಮೂರ್ತಿ ಒಂದು ಗಣ್ಯ ವ್ಯಕ್ತಿ ಅರೆಕಲ ಆಜಬ್ಬನ್ನು ಪರಿಚಯ ಮಾಡಿಕೊಟ್ಟಿದ್ರು. ಸನ್ಮಾನ್ಯ ಗುರಪ್ಪ ಬಾಳೆಪುಣಿ ಆ ದಿವಸದ ಪತ್ರಕರ್ತರು, ಯಶವಂತಿಕಾಂತ ಪತ್ರಿಕೆ, ಸನ್ಮಾನ್ಯ ಯೋಗೀಶ್ ಎಲ್ಲವರು ಲ್ಯಾಂಡ್ ಬಿಟ್ಟು 4 ಜನರಿಗೆ ಪರಿಚಯ ಮಾಡುವಾಗ ಇವತ್ತು ಇಲ್ಲಿ ಕೋಟೆಕಾರ ಬ್ಯಾಂಕ್ನ ಎಲ್ಲ ಅಧ್ಯಕ್ಷರು ಸದಸ್ಯರು ನನ್ನನ್ನು ಇಷ್ಟು ದೊಡ್ಡ ಕುರ್ಚಿಯಲ್ಲಿ ಒಂದು ಕೂತುಕೊಳ್ಳೋ ಒಂದು ಅವಕಾಶ ಮಾಡುವಂತಲ್ಲ. ನಾನು ಆ ನೆನಸಲ್ಲಿ ಬರುವಾಗ, ನನ್ನ ಮನೆಗೆ ಬರುವಾಗ, ಸನ್ಮಾನ್ಯ ಬಾಳೆಪುಣ್ಯ ಬರುವಾಗ ಅಂಥದ್ದು ಕೂಡ ನನ್ನ ಮನೆಯಲ್ಲಿ ಇರಲಿಲ್ಲ. ಮಾನ್ಯ ಅಧ್ಯಕ್ಷರೇ, ಕೋಟೆಕಾರ ಬ್ಯಾಂಕ್ನ ಅಧ್ಯಕ್ಷರೇ, ಅಂಥದ್ದು ಕೂಡ ನನ್ನ ಮನೆಯಲ್ಲಿ ಇರಲಿಲ್ಲ. ಆದ ಕಾರಣ ಇವತ್ತು ನನ್ನನ್ನು ಈ ಸಂದರ್ಭದಲ್ಲಿ ಅಂಥದ್ದು ನಾನು ನೆನಪುಕೊಂಡ. ತುಂಬ ಜನ ನನ್ನನ್ನು ಅಂಥದ್ದೇ ಹೇಳ್ತಾರೆ, ನಾನು ಅದನ್ನು ಕೂತುಕೊಳ್ಳಿ ಇಲ್ಲ. ಆದರೆ ಇವತ್ತು ಈ ಕೋಟೆಕಾರ ಬ್ಯಾಂಕ್, ಈ ಕೋಟೆಕಾರ ದೇಶದ ಪ್ರಧಾನಮಂತ್ರಿಯವರು ಸನ್ಮಾನ್ಯ ನರೇಂದ್ರ ಮೋದಿಯವರು, ರಾಷ್ಟ್ರಪತಿಯವರು, ನನ್ನ ಲೋಕಸಭೆ ಸದಸ್ಯರು ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್, ನನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟೆ ಶ್ರೀನಿವಾಸ್ ನನಗೆ ಹಲವಾರು ಲಕ್ಷ ಕೊಟ್ಟು ಸಹಾಯ ಮಾಡಿದರು. ನನ್ನ ಜಿಲ್ಲಾ ಅರೆಕಲ ಗಿರಮ್ಮ UT ಖಾದರ್ನವರ ಕ್ಷೇತ್ರ, ಆದರೆ ನನ್ನ ಖಾದರ್ನವರು ಕೂಡ ಸಹಾಯ ತಗೊಂಡು ಇವತ್ತು ನಾನು ಬೇರೆ ಬೇರೆ ಜನಗಳಿಂದ ಸಹಾಯ ತಗೊಂಡು 1 ಎಕರೆ 33 ಸೆನ್ಸ್ ಸರ್ಕಾರಿ ಶಾಲೆಗೆ 1 ಎಕರೆ 33 ಸೆನ್ಸ್ ಸಾಲ ಮಾಡಿ ಇದನ್ನು ಸರ್ಕಾರಿ ಶಾಲೆಯನ್ನು ಸ್ಥಾಪನೆ. ಆದ ಕಾರಣ ಹಲವಾರು ಲಕ್ಷ ಕಟ್ಟಲೆ ನನಗೆ ಕೊಟ್ಟಿದ್ದರು. ಇವತ್ತು ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಯವರು ಇರ್ಬೋದು, ಸನ್ಮಾನ್ಯ ನರೇಂದ್ರ ಮೋದಿ ಅವರು, ರಾಷ್ಟ್ರಪತಿಯವರು, ನನ್ನ ಲೋಕಸಭೆ ಸನ್ಮಾನ್ಯ ನಳಿನ್ ಕುಮಾರ್ ಅವರು, ಜಿಲ್ಲಾ ಕೋಟೆ ಶ್ರೀನಿವಾಸ್ ಜಿಲ್ಲೆ ನನ್ನ ಕ್ಷೇತ್ರ ಸಾಧಕ. ಇವತ್ತು ನನ್ನ ಮುಖಾಂತರ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಕೋಟೆಕಾರ ಸಂಘ ನನಗೆ ಸನ್ಮಾನ ಮಾಡಿರಿ. ಜೊತೆಯಲ್ಲಿ ಇದೇ ಕೋಟೆಕಾರ ಬ್ಯಾಂಕ್ನ ನಮ್ಮ ಅರೆಕಲದ 3 ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ರೆಡಿ ಮಾಡಿದ್ದೇನೆ. ನಿಮ್ಗೆ ಗೊತ್ತಿಲ್ಲ ಇಲ್ಲ ಅಂತ ಹೇಳ್ತಾನೆ. ಇವತ್ತು ಕೂಡ ನನ್ನ ಮನೆಗೆ ಬಂದರು. ಅವರು ವಿರಮಚಾಡಿ ನಾರಾಯಣಗುರ ಮಂದಿರದಲ್ಲಿ ನಿಮ್ಮೊಂದು ಕೋಟೆಕಾರ ಬ್ರಾಂಚ್ ಉಂಟು ಕಾಣ್ತದೆ. ಇವತ್ತು ಕೂಡ ನನ್ನ ಮನೆಗೆ ಬಂದರು. 3 ಮಕ್ಕಳಿಗೆ ಇದೇ ಕೋಟೆಕಾರ ಬ್ಯಾಂಕಿಂದ ಸ್ವಸಹಾಯ ಸಂಘ ಇದರಿಂದ 3 ಮಕ್ಕಳಿಗೆ, ಒಂದು ನಮ್ಮ ಬೇರೆ ಧರ್ಮದವರಿಗೆ, ಒಂದು ಹಿಂದೂ ಧರ್ಮದವರಿಗೆ, ಒಂದು ಕ್ರಿಶ್ಚಿಯನ್ ಧರ್ಮದವರಿಗೆ ಸ್ಕಾಲರ್ಶಿಪ್ ಕೂಡ
ಈ ಬ್ಯಾಂಕಿಂದ ಒತ್ತಿದ್ದು ನೀನು ಬೇಕಾದರೆ ಸರಿ ಇವತ್ತು ಕೂಡ ನನಗೆ ಉಂಟು. ಆದರೆ ಆದ ಕಾರಣ ಅದು ಎಷ್ಟು ನನಗೆ ಮುಕ್ತದ ಹಣ ನನಗೆ ಗೊತ್ತಿಲ್ಲ ಸರಿಯಾದ ಮಾಹಿತಿ. ಇವತ್ತು ಕೂಡ ನಾನು ಅವ್ರ ಇವತ್ತು ಕೂಡ ನನ್ನ ಮನೆಗೆ ಅವ್ರು ಬಂದಿದ್ದರು. ಕೋಟೆಕಾರ ಗಿರಮಚೌಡಿ ನಾರಾಯಣಗುರು ಮಂದಿರದಲ್ಲಿ ಅವರೊಂದು ಬ್ಯಾಂಕ್ ಕೂಡ ಇದೆ ನಿಮ್ಮ. ಅದೇ ಬ್ಯಾಂಕ್ನ ಒಂದು ಮ್ಯಾನೇಜರ್ ನನ್ನ ಮನೆಗೆ ಕೂಡ ಬಂದಿದ್ದರು. ಆದರೆ ಈ ಸಂದರ್ಭದಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿದರು, ನನ್ನ ಕೈಯಲ್ಲಿ ಏನೆಲ್ಲ ಕೊಟ್ಟಿದ್ದರು, ನಿಮಗೆ ಎಲ್ಲ ನಾನು ಋಣಿಯಾಗಿದ್ದೇನೆ. ಅದರ ಮಾಧ್ಯಮ ಮಿತ್ರರು ನನ್ನ ತೋರಿಸಿದರು. ದೇಶದ ಮೂಲೆಯಲ್ಲಿ ಅಲ್ಲಿ ಒಂದು ಕನ್ನಡ ಪತ್ರಿಕೆ ತೋರಿಸಿದ್ದೇನೆ. ದೇಶದ ಸ್ಟ್ಯಾಂಪ್ ಆಫ್ ಇಂಡಿಯಾ ಬಿಡುದು, ಯಾಕೆಂದರೆ ಇಷ್ಟೊಂದು ಅವಕಾಶ ಸಿಕ್ಕಿತು. ಸನ್ಮಾನ್ಯ ಒಂದು ನ್ಯಾಯವಾದಿ ಲಾಯರ್ ಇದ್ದಾರೆ ಈ ಸಂದರ್ಭದಲ್ಲಿ. 2008ರಲ್ಲಿ CNI ಬಂದು ಯಾವುದು ಕೊಟ್ಟು ನನಗೆ ದೇಶದ ಒಬ್ಬ ಬಡತನ ಇದ್ದರು. ಆಗ 5 ಲಕ್ಷ ಇಟ್ಟು ಪೊನ್ನರಾಜಿ ಜಿಲ್ಲಾಧಿಕಾರಿ ಇದ್ದರು. ನಾನು ಒಂದೇ ಸ್ಥಳಕ್ಕೆ ಕೈ ಹಾಕಿದ್ದೆ. ಜಿಲ್ಲಾ ಪಂಚಾಯತಿ ಶಿವಾನಂದ ಮೂರ್ತಿಯಲ್ಲಿ ಇರುವಾಗ ಒಂದು ಸರ್ಕಾರಿ ಶಾಲೆಗೆ ಒಂದು ಜಮೀನು ಬೇಕಿತ್ತು. ಆಗ ನನ್ನನ್ನು 5 ಲಕ್ಷ ಸನ್ಮಾನ್ಯ ಪೊನ್ನರಾಜ್ ಇದ್ದುಕೊಂಡು ಒಂದು ಜಮೀನಿಗೆ ನಾನು ಕೈ ಹಾಕಿದೆ. ಆ ಸಂದರ್ಭದಲ್ಲಿ ಆ ಜಮೀನು ರಿಜಿಸ್ಟರ್ ಮಾಡುವಾಗ ಒಂದು ಅಗಸದಲ್ಲಿ ಸನ್ಮಾನ್ಯ ಇದೇ ಎದುರು ಕಡೆ ಇದ್ದಾರೆ ನ್ಯಾಯವಾದಿ ಲಾಯರ್, ನಾನು ಅವರ ಹತ್ರ ಹೋಗಿ 2008ರಲ್ಲಿ. ಅದರ ನಂತರ ನಾನು ತುಂಬ ಬದಲಾವಣೆ ಆದೆ. ಅವರು ನನ್ನನ್ನು ಹಣ ಕೂಡ ರಿಜಿಸ್ಟರ್ ಫೀಸ್ ತೆಗಿಯಿಲ್ಲ, ಯಾಕೆಂದರೆ ಈಗ ಇದ್ದಾರೆ ಲಾಯರ್ ಹಣ ಕೂಡ ತೆಗಿಯಿಲ್ಲ. ಆದ ಕಾರಣ ಫರೀದ್ ಅವರ ಮುಖಾಂತರ ನನ್ನನ್ನು ಅವರು ಕೂಡ ಕೊಟ್ಟಿದ್ದಾರೆ ನನಗೆ ಸಹಾಯ ಮಾಡೋರು. ಇವತ್ತು ಮಾಧ್ಯಮ ಮಿತ್ರರಿಗೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೇನೆ, ನನ್ನನ್ನು ತೋರಿಸಿದವರು, ನನ್ನನ್ನು ಸಹಾಯ ಮಾಡಿದವರು ಎಷ್ಟೋ ಜನ ಇದ್ದಾರೆ. ನಿಮಗೆಲ್ಲ ನನಗೆ ಇನಿ ಕೂಡ ನಿಮ್ಮಂಥ ಬಡತನ ಅರೆಕಲ ಆಜಬ್ಬ ಹುಟ್ಟಿದವನು ಸಾಯಬೇಕು ಅಂತ ಹೇಳಲಿಕ್ಕೆ ಇಷ್ಟಪಟ್ಟೆ. ಅದು ಅಲ್ಲದೆ ರಾತ್ರಿಯಲ್ಲಿ ಕೂಡ ಒಂದು 10 ಗಂಟೆಗೆ 9:30 ಗಂಟೆ ಪುರಭವನದ ನಗರಸಭೆ ಇದರಲ್ಲಿ ನಮ್ಮ ಪುರಭವನದಲ್ಲಿ ನನ್ನನ್ನು ನನ್ನ ಶಾಸಕರು ಇರ್ಬೋದು, MLC MP ಅವರು ದೇಶದ ಒಬ್ಬ ಸಾಮಾನ್ಯ ಮನುಷ್ಯಗೆ ಒಂದು ಹುಡುಗಿರಾಗಿ ಕೊಟ್ಟಿದ್ದರು. ನನ್ನ ಲೆಕ್ಕ ಹಾಕಿ ನನಗೆ ಮನೆ ಇಲ್ಲ, ಕ್ರಿಶ್ಚನ್ ಧರ್ಮದ ಮನವಟ್ಟೆ, ನನಗೆ ಮನೆಗೆ ಹೋಗೋ ದಾರಿ ಇಲ್ಲ. ಸನ್ಮಾನ್ಯ MP ಅವರು ಮಾಡಿಕೊಟ್ಟು ರಾತ್ರಿಯಲ್ಲಿ ಒಂದು ಉದ್ಯಮಿಯವರು ನಮ್ಮ ಬೇರೆ ಕಲ್ಚರ್ 10 ಲಕ್ಷ ರೂಪಾಯಿ ನನಗೊಂದು ಸಹಾಯ ಮಾಡಿದರು. ರಾತ್ರಿಯಲ್ಲಿ ಕೂಡ ನೀನು ನಂಬಿದ್ದೇ ಬಿಡಿ ಅಂತ ರಾತ್ರಿಯಲ್ಲಿ ನನ್ನ ಶಾಸಕರು ಕೂಡ ಇದ್ದರು. ಯಾಕೆಂದರೆ 10 ಲಕ್ಷ ಅವರಿಗೆ ನನ್ನ ಕುಟುಂಬಕ್ಕೆ ಒಂದು ಸಹಾಯ ಮಾಡೋ ಅವಕಾಶ ನನ್ನಲ್ಲಿ ಕೊಟ್ಟಿದ್ದೇನೆ. ಇಂಥದ್ದು ಈ ಸಂದರ್ಭದಲ್ಲಿ ಅವರು ಕೂಡ ನಾನು ನೆನೆಸ್ಕೊಂಡೆ. ಮೊನ್ನೆ ಸನ್ಮಾನ್ಯ ನರೇಂದ್ರ ಮೋದಿ ಸನ್ಮಾನ ಕೊಟ್ಟ ನಂತರ ದೇಶದ ಬೇರೆ ಬೇರೆ ಜನ 1 ಲಕ್ಷ 5 ಲಕ್ಷವರೆಗೆ ಕೊಟ್ಟ ಅರೆಕಳಗು ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಿ ಅವರು ಕೂಡ 6 ಲಕ್ಷ ಕೊಟ್ಟದ್ದು ಕೂಡ ನನ್ನ ಸಹಾಯ ಹಿಡ್ಕೊಂಡು ನೆನಪುಂಟು. ಆದ ಕಾರಣ ನಾನು ನಿಮ್ಮ ಹತ್ರ ಏನು ಕೂಡ ಮಾತಾಡಲಿಲ್ಲ. ನನಗೆ ಸಹಾಯ ಕೊಟ್ಟವರು ದೊಡ್ಡವರು, ನಾನು ಏನು ಹುಡುಕುಣಿಕೆ ಮಾಡ್ತಾ ಇಲ್ಲದ ಮನುಷ್ಯ. ಆದ ಕಾರಣ ನಿಮ್ಮ ಸಹಾಯ ಸಹಕಾರ ನನ್ನ ಮೇಲೆ ಎಲ್ಲಿ ಅಂತ ಹಾರೈಸಿದ್ದೇನೆ. ನಮಸ್ಕಾರ. ನಿಮ್ಮ ಮೇಲೆ ವಿಶ್ವಾಸದಲ್ಲಿ ನನಗೆ ಸಹಾಯ ಮಾಡಿದೆ. ನಿಮ್ಮನ್ನು ಎಲ್ಲ ವಿಶ್ವಾಸ ಇನಿ ಕೂಡ ಕೋಟೆಕಾರ ಬ್ಯಾಂಕು ಅತಿ ಎತ್ತರ ಬೆಲೆಯಲ್ಲಿ ಅಂತ ಹಾರೈಸಿದ್ದೇನೆ. ನಾನು ಅವಕಾಶ ಕೊಟ್ಟ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಿಕೋದ್ಯಮದ ಜೊತೆಗೆ ಜನತೆಯ ಸೌಹಾರ್ದತೆಯ ಕೊಂಡಿಯಾಗಿ ಎಲ್ಲ ಧರ್ಮೀಯರೊಂದಿಗೆ ಬೆರೆತು ದೀಪಾವಳಿ, ಈದ್, ಕ್ರಿಸ್ಮಸ್ ಆಚರಣೆ ಮಾಡುತ್ತಿರುವ ಹೊಸ ಕುರಲ್ ಚಾನೆಲ್ ಮುಖಾಂತರ ಸೌಹಾರ್ದತೆಯ ಸಂದೇಶವನ್ನು ಸಾರುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತೇವೆ. 2021ರ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ತಮಗೆ ಹಾರ್ದಿಕ ಅಭಿನಂದನೆಗಳು. ತಮ್ಮ ಸೇವೆಯನ್ನು ಗುರುತಿಸಿ ನಮ್ಮ ಸಹಕಾರ ಸಂಘದ ಸದಸ್ಯರೂ ಆದ ತಮ್ಮನ್ನು ಸನ್ಮಾನಿಸಲು ಸಂತೋಷ ಪಡುತ್ತೇವೆ. ತಮಗೆ ಇನ್ನಷ್ಟು ಸೇವೆಯನ್ನು ಸಲ್ಲಿಸಲು ದೇವರ ಆಯುರಾರೋಗ್ಯವನ್ನು, ಸುಖ ನೆಮ್ಮದಿಯನ್ನು ನೀಡಿ ಅನುಗ್ರಹಿಸಲಿ.
ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇಂದಿನ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ಆತ್ಮೀಯರು ಶ್ರೀಯುತ ಕೃಷ್ಣ ಶೆಟ್ಟಿ ಕೋಟೆಕಾರ್ ಕೆಳಗಿನ ಗೊತ್ತು, ಇದರ ಹಿರಿಯರು ಶ್ರೀಯುತ ಕೃಷ್ಣಪ್ಪ ಸಾಲ್ಯನ್ ಹಾಗೂ ವಕೀಲರು ಗಂಗಾಧರ ಉಳ್ಳಾಲ್, ವೇದಿಕೆಯಲ್ಲಿರುವ ಎಲ್ಲ ಪ್ರಮುಖ ಗಣ್ಯರು, ನಿರ್ದೇಶಕರು ಮತ್ತು ಆಡಳಿತಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳೇ, ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ತನ್ನ ಕಾರ್ಯಬಾಹುಳ್ಯದ ಒಟ್ಟೊಟ್ಟಿಗೆ ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುವುದನ್ನು ನಾವು ಕಂಡಿದ್ದೇವೆ. ಕೆಲವು ವರ್ಷಗಳಿಂದ ಇಂತಹ ಸಮಾಜದ ಗಣ್ಯರನ್ನು, ಸಾಧಕರನ್ನು ಗುರುತಿಸುವಂತಹ, ಅವರಿಗೆ ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಜೊತೆಗೆ ಆರ್ಥಿಕವಾದಂತಹ ಅರ್ಹರಿಗೆ ಸಹಕಾರವನ್ನು ನೀಡುವಂತಹ ವಿದ್ಯಾರ್ಥಿ ವೇತನ ಮುಂತಾದ ಕಾರ್ಯಕ್ರಮಗಳನ್ನು ತನ್ನ ಸಾಮಾಜಿಕ ಬದ್ಧತೆಯಾಗಿ ಮಾಡಿಕೊಂಡು ಬರ್ತಾ ಇದೆ. ಅದರ ಜೊತೆಗೆ ವ್ಯವಹಾರದಲ್ಲಿಯೂ ಈ ವರ್ಷದ ಸಾಧನೆ ನೋಡಿದೆವು. ಪ್ರಗತಿಯ ಪಥದಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಎನ್ನುವಂತಹ ಶೀರ್ಷಿಕೆಯೊಂದಿಗೆ ಅದು ತನ್ನ ಆ ಪ್ರಗತಿಯನ್ನು ವರ್ಷದಿಂದ ವರ್ಷಕ್ಕೆ ದಾಖಲಿಸ್ತಾ ಇದೆ. ತನ್ನ ಷೇರುದಾರರಿಗೆ 25% ಡಿವಿಡೆಂಟ್, ಅದು ದಾಖಲೆಯ ಡಿವಿಡೆಂಟ್, ಅದಕ್ಕಿಂತ ಹೆಚ್ಚು ಕೊಡಲಿಕ್ಕೆ ಆಗುವುದಿಲ್ಲ. ಸಹಕಾರಿ ಸಂಘದಲ್ಲಿ ಅದಕ್ಕಿಂತ ಹೆಚ್ಚು ಕೊಡುವ ಅವಕಾಶ ಇಲ್ಲ. ಈ ರೀತಿಯಾಗಿ ಪ್ರತಿಯೊಂದು ಕೆಲಸದಲ್ಲೂ ದಾಖಲೆಯನ್ನು ನಿರ್ಮಿಸುತ್ತಾ ಎಲ್ಲರಿಗೂ ಮಾದರಿಯಾಗಿರುವಂತಹ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇಂತಹ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡಲಿ. ಎಲ್ಲರಿಗೂ, ನನ್ನಂತಹವರಿಗೆ, ನಾನೇನು ದೊಡ್ಡ ಸಾಧನೆ ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವುದಿಲ್ಲ. ಪದ್ಮಶ್ರೀ ಹಾಜಬ್ಬರ ಸಾಧನೆ ಎಂಬುದೇ ನಮ್ಮದೇನು ದೊಡ್ಡ ಸಾಧನೆ ಅಲ್ಲ. ನಮ್ಮ ಕೆಲಸವನ್ನು ನಾವು ನಿಯಮಿತವಾಗಿ ಮಾಡ್ತಾ ಇದ್ದೇವೆ. ಆ ನಿಯಮಿತ ಕೆಲಸಕ್ಕೆ ಒಂದು ಗೌರವ ಸಿಕ್ಕಿದೆ ಅಂತ ಹೇಳಿಕೊಳ್ತಾ, ಆ ಗೌರವಕ್ಕೆ ನಿಮ್ಮಂತಹ ಈ ಅಭಿಮಾನದ ಸಮ್ಮಾನ ಇನ್ನಷ್ಟು ಪ್ರೋತ್ಸಾಹವಾಗಲಿ, ಇಂತಹ ಎಲ್ಲರಿಗೂ ಕೊಡುವಂತಹ ಆ ಒಂದು ಭಾಗ್ಯ ನಿಮಗೆ ಒದಗಿ ಬರಲಿ ಅಂತ ಹೇಳಿಕೊಳ್ಳುತ್ತಾ, ಇವತ್ತಿನ ಈ ಸನ್ಮಾನಕ್ಕಾಗಿ ಎಲ್ಲ ಅಧ್ಯಕ್ಷರನ್ನು, ನಿರ್ದೇಶಕರನ್ನು ಎಲ್ಲರನ್ನು ನಾನು ವಂದಿಸುತ್ತಾ, ಸಭಿಕರನ್ನು ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಬಗ್ಗೆ ಮುಂದಕ್ಕೆ ಸರಿಪಡಿಸಲಾಗುವುದು ಎಂಬ ಭರವಸೆಯೊಂದಿಗೆ ಅಂಚೆ ಇಲಾಖೆಗೆ ಅಂಚೆ ಇಲಾಖೆಗೆ ಈ ಬಗ್ಗೆ ಮನವರಿಕೆ ಮಾಡಬೇಕೆಂದು ಮೋಹನ್ದಾಸ್ ಶೆಟ್ಟಿ ಅವರು ತಿಳಿಸಿದ್ದಾರೆ. ಯಾಕಂದರೆ ಈ ಸಲ ಅಂತಲ್ಲ, ಮುಂಚೆ ಕೂಡ ಸರಿಯಾಗಿ ನೋಟಿಸ್ ಕೂಡ ನಿನ್ನೆ 3 ಪೋಸ್ಟ್ಮ್ಯಾನ್ಗಳನ್ನು ನಾವೇ ಸ್ಟಾಫ್ನವರು ಕರೆದು ಅವರಿಗೆ ಈ ಬಗ್ಗೆ ಮನವರಿಕೆ ಮಾಡಿ ಎದುರಿನ ಮನೆಯವರಿಗೆ ಕೂಡ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಆರ್ಥಿಕ ತಕ್ತೆ, ಅದೇ ರೀತಿ ವ್ಯಾಪಾರ ತಕ್ತೆ ಬಗ್ಗೆ ಮಾಸಭೆ ನೋಟಿಸಲ್ಲಿ ಇಂದು ಮುಂದೆ ಆಗಿರೋ ಬಗ್ಗೆ ಸದಸ್ಯರು ಇದನ್ನು ಮುಂದಕ್ಕೆ ಸರಿಪಡಿಸಲಾಗುವುದೆಂದು ಸಿಒ ಅವರು ಆಡಳಿತ ಮಂಡಳಿ ಅಪ್ಪಣೆ ಮೇರೆಗೆ ತಿಳಿಸಿದ್ದಾರೆ. ಲಾಭಾಂಶ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಮುಂದಕ್ಕೆ ಸರಿಪಡಿಸುವ ಬಗ್ಗೆ ತಿಳಿಸಿರುತ್ತಾರೆ. ಅದೇ ರೀತಿ ಅಂದಾಜು ಆಯಾಯ GST ಬಗ್ಗೆ ಚರ್ಚೆಯಲ್ಲಿ ಬಜೆಟ್ನಲ್ಲಿ ಮಂಡಿಸುವಂಥ ವಿಷಯ ಅಲ್ಲ, ಅದನ್ನು ಈ ಬಗ್ಗೆ ಮುಂದಕ್ಕೆ ಬಜೆಟ್ನಲ್ಲಿ ಬರುವ ರೀತಿಯಲ್ಲಿ ಸರಿಪಡಿಸುವಂತೆ ಸದಸ್ಯರು ತಿಳಿಸಿರ್ತಾರೆ. ಅದೇ ರೀತಿ ಸಿಬ್ಬಂದಿಗಳಿಗೆ ನೀಡುವ TA 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ DA ಯಾವುದೇ ಇಲ್ಲ, ಅದು ಬಸ್ ಫೇರ್ ಮಾತ್ರ, ಅಥವಾ 8 ಕಿಲೋಮೀಟರ್ ನಂತರ ಅದಕ್ಕೆ ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡುವ ಬಗ್ಗೆ ಸದಸ್ಯರು ಸೂಕ್ತ ಸಲಹೆಯನ್ನು ನೀಡಿರುತ್ತಾರೆ. ಅದೇ ರೀತಿ ಸಾರ್ವಜನಿಕ ಪರಿಹಾರ ನಿಧಿಯ ಬಗ್ಗೆ ಮೋಹನ್ದಾಸ್ ಶೆಟ್ಟಿ ಅವರು ಕೇಳಿದ ಪ್ರಶ್ನೆಗೆ ಸಾರ್ವಜನಿಕ ಪರಿಹಾರ ನಿಧಿ ಯಾವ ರೀತಿ ಅದನ್ನು ವಿನಿಯೋಗಿಸಲಿಲ್ಲ ಬಗ್ಗೆ ಸಭೆಯಲ್ಲಿ ಪ್ರಶ್ನಿಸಿದ್ದಾರೆ. ಅದೇ ರೀತಿ ಅಧ್ಯಕ್ಷರ ಗೌರವಧನದ ಬಗ್ಗೆ ಅದು ಕೂಡ ಸಭೆಯಲ್ಲಿ ಚರ್ಚಿಸಲಾಯಿತು. ಅದೇ ರೀತಿ ಮುಂದಿನ ಆಡಿಟರ್ ಇದರ ಬಗ್ಗೆ ಶಿವಕುಮಾರ್ ಇವರಿಗೆ ಕೊಡುವುದೆಂದು ಈ ಸಭೆಯಲ್ಲಿ ಚರ್ಚಿಸಲಾಯಿತು. ಅದೇ ರೀತಿ ಇತರ ವಿಷಯಗಳ ಬಗ್ಗೆ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬ್ಯಾಂಕ್ ಎಂಬ ಹೆಸರು ನಮೂದನೆ ಬಗ್ಗೆ ಹಲವಾರು ಚರ್ಚೆ ನಡೆಸಿ ಮುಂದಕ್ಕೆ ಯಾವ ರೀತಿ ಎಂದು ಕಾನೂನು ಅಭಿಪ್ರಾಯ ತೆಗೆದು ಈ ಬಗ್ಗೆ ಸರಿಪಡಿಸುವ ಬಗ್ಗೆ ತಿಳಿಸಲಾಯಿತು. ಅದೇ ರೀತಿ ನಿರ್ದೇಶಕರ ಸಂಬಂಧಿ ಕೆಲಸದ ಬಗ್ಗೆ ಡೈಲಿ ವೇಜಸ್ ಮಾಡಬಹುದು ಎಂದು ಸಭೆಯಲ್ಲಿ ಈ ಬಗ್ಗೆ ತಿಳಿಸಲಾಯಿತು. ಅದೇ ರೀತಿ ನಿರಕು ಠೇವಣಿ ಬಡ್ಡಿ ಬಗ್ಗೆ ಅದರ ಬಗ್ಗೆ ಕೂಡ ನೋಟಿಸಲ್ಲಿ ನಮೂದಿಸದ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಅದನ್ನು ಕೂಡ ಮುಂದಕ್ಕೆ ಸರಿಪಡಿಸುವ ಬಗ್ಗೆ ಆಡಳಿತ ಮಂಡಳಿಯಿಂದ ಒಪ್ಪಿಗೆ. ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಚಿನ್ನಾಭರಣ ನೀಡಿದ ಸಾಲಕ್ಕೆ RTCಯಲ್ಲಿ ಕಡಿಮೆ ಬಡ್ಡಿಯಲ್ಲಿ ನೀಡುವ ಬಗ್ಗೆ ಅದರ ಬಗ್ಗೆ CO ಅವರು ಸಮಂಜಸವಾಗಿ ಉತ್ತರವನ್ನು ನೀಡಿರುತ್ತಾರೆ. ಸದಸ್ಯರುಗಳಿಗೆ ಗುರುತು ಚೀಟಿ ನೀಡುವ ಬಗ್ಗೆ ಬಾಬು ಶೆಟ್ಟಿ ಅವರು ಕೇಳಿದ ಪ್ರಶ್ನೆಗೂ ಕೂಡ ಅದರ ಬಗ್ಗೆ ಚರ್ಚಿಸಲಾಯಿತು.
14 ಕಂದಾಯ ಗ್ರಾಮ ವ್ಯಾಪ್ತಿಯ ಎಲ್ಲ ಶಾಖೆಗಳಲ್ಲಿ ಪೂರ್ಣಾವಧಿ ವ್ಯವಹಾರ ಮಾಡುವವರೇ ಸನ್ಮಾನ್ಯ ಸದಸ್ಯರು ಈ ಬಗ್ಗೆ ಚರ್ಚಿಸಿದರು. ಇದರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥ ವ್ಯವಸ್ಥೆಯ ಬಗ್ಗೆ ಸಿಒ ಅವರು ತಿಳಿಸಿದರು. ನೋಟಿಸ್ ಪ್ರಿಂಟ್ ಮಾಡುವ ಬಗ್ಗೆ, ನೋಟಿಸ್ ಕೇವಲ ಮಹಾಸಭೆಯ ಪುಸ್ತಕ ಅಲ್ಲದೆ ಖಾಲಿ ನೋಟಿಸನ್ನು ಕಲಿಸಿ ಮಾಡುವಂಥ ವ್ಯವಸ್ಥೆ ಬಗ್ಗೆ ಸನ್ಮಾನ್ಯ ಮೋಹನ್ದಾಸ್ ಶೆಟ್ಟಿ ಅವರು ಕೂಡ ತಿಳಿಸಿದರು. ಅದೇ ರೀತಿ ನಮ್ಮ ಮಹಾಸಭೆಯ ನೋಟಿಸಲ್ಲಿ ಚುನಾವಣೆಯಲ್ಲಿ 3 ಮೀಟಿಂಗ್ ಭಾಗವಹಿಸುವ ಬಗ್ಗೆ ನೋಟಿಸಿನಲ್ಲಿ ಪ್ರಕಟಿಸದ ಬಗ್ಗೆ ಅದರ ಬಗ್ಗೆ ಕೂಡ ಚರ್ಚೆ ನಡೆಸಿ ಮುಂದಿನ ದಿನಗಳಲ್ಲಿ ಕಾನೂನು ಅಭಿಪ್ರಾಯ ಪಡೆದು ಅದನ್ನು ಚರ್ಚಿಸುವುದೆಂದು ಸದಸ್ಯರಿಗೆ ಸನ್ಮಾನ್ಯ ಸದಸ್ಯರಿಗೆ ತಿಳಿಸಲಾಯಿತು. ಬೈಲ ತಿದ್ದುಪಡಿ ಬಗ್ಗೆ ಇದರಲ್ಲಿ ಪುಸ್ತಕದಲ್ಲಿ ಮುದ್ರಿಸಲಿಲ್ಲ ಎಂಬ ಬಗ್ಗೆ ಸನ್ಮಾನ್ಯ ಸದಸ್ಯರು ತಿಳಿಸಿದರು. ಆ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸುವುದಾಗಿ ತಿಳಿಸಿದರು. ಮಹಾಸಭೆಗೆ ಬರುವ ಸದಸ್ಯರ ಫೋಟೋ ಪ್ರಕಟಿಸಬೇಕು. ಅದೇ ರೀತಿ ಕೇವಲ ಅಲ್ಲಿ ಸೈನ್ ಹಾಕಿ ಹೋಗುವ ಬಗ್ಗೆ ಅದರ ಬಗ್ಗೆ ಶ್ರೀಯುತ ತಾಮರ್ ಕೃಷ್ಣ ಶೆಟ್ಟಿ ಅವರು ಇದನ್ನು ಸಭೆಯಲ್ಲಿ ತಿಳಿಸಿದರು. ಅದೇ ರೀತಿ ನೂತನ ಕಟ್ಟಡ ರಚನೆ ಬಗ್ಗೆ ಸಲಹೆ, ಅದರ ಬಗ್ಗೆ ಯಾವ ರೀತಿಯಲ್ಲಿ ಅದರ ಮುಂದಿನ ಕಾರ್ಯಯೋಜನೆ ಬಗ್ಗೆ ಕೂಡ ಸನ್ಮಾನ್ಯ ಸದಸ್ಯರು ತಿಳಿಸಿದರು. ಅದೇ ರೀತಿ ಪ್ರಧಾನ ಕಚೇರಿ ವಾಣಿಜ್ಯ ಕಟ್ಟಡದ ಬಗ್ಗೆ ಕೂಡ ಮಾಹಿತಿಯನ್ನು ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಸಭಾ ಅಧ್ಯಕ್ಷರು ನೀಡಿರುತ್ತಾರೆ. ಮತ್ತು ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಅದೇ ರೀತಿ ಬಾಕಿ ವಿಷಯದ ಬಗ್ಗೆ ಸನ್ಮಾನ್ಯ ಸದಸ್ಯರು ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಈ ಸಭೆಗೆ ತಿಳಿಸಿದರು. ಅದೇ ರೀತಿ ಸನ್ಮಾನ್ಯ ಸದಸ್ಯರೊಬ್ಬರು ಸಿಬ್ಬಂದಿಗಳಿಗೆ ಸಹಕಾರ ಶಿಕ್ಷಣ GDC ಬಗ್ಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕೂಡ ನೀಡಿರುತ್ತಾರೆ. ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನಿರ್ದೇಶಕರಿಗೂ ಹಾಗೆಯೇ ಇವತ್ತು ನಮ್ಮ ರಾಷ್ಟ್ರ ಪದ್ಮ ಪ್ರಶಸ್ತಿ ಪಡೆದಂಥ ನಮ್ಮ ಅರೆಕಲ ಹಾಜಬ್ಬನವರು ಬಂದು ನಮ್ಮ ಈ ಒಂದು ಸನ್ಮಾನದಲ್ಲಿ ಭಾಗವಹಿಸಿ ನಮ್ಮ ಗೌರವವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಹಾಗೆಯೇ ನಮ್ಮ ರಾಜ್ಯ ಪ್ರಶಸ್ತಿ ಪಡೆದಂಥ ಹೊಸಕುರಲ್ನ ವಿದ್ಯಾಧರ್ ಶೆಟ್ಟರು ಬಂದು ಈ ಒಂದು ಗೌರವವನ್ನು ಪಡೆದಿದ್ದಾರೆ. ಹಾಗೆಯೇ ಇಲ್ಲಿ ನಮ್ಮ ಸಹಕಾರಿ ಬಂಧುಗಳೆಲ್ಲ ಈ ಮಹಾಸಭೆಗೆ ಭಾಗವಹಿಸಿ ಈ ನಮ್ಮ ಸೊಸೈಟಿಯ ಮುಂದಿನ ಹಿತದೃಷ್ಟಿಯಿಂದ ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಟ್ಟು ಮುಂದಕ್ಕೆ ನಮ್ಮ ಸೊಸೈಟಿ ಮುಂದಕ್ಕೆ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಹಕಾರ ನಮ್ಮಿಂದ ಉಂಟು ಅಂತ ಆ ಭರವಸೆಯ ಮುಖಾಂತರ ನಮಗೆ ಸೂಕ್ತ ಸಲಹೆ ಸೂಚನೆಯನ್ನು ಕೊಟ್ಟಂಥ ಎಲ್ಲ ಸಹಕಾರಿ ಬಂಧುಗಳಿಗೂ ಮತ್ತು ಈ ಒಂದು ಮಹಾಸಭೆಗೆ ಪರೋಕ್ಷವಾಗಿ ಹಾಗೆಯೇ ಪ್ರತ್ಯಕ್ಷವಾಗಿ ಸಹಕರಿಸಿದವರಿಗೂ ಹಾಗೆಯೇ ನಮ್ಮ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಕೋಟೆಕಾರ ವ್ಯವಸಾಯ ಸಹಕಾರಿ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಣೆ ಮಾಡಿ ಈ ಮಹಾಸಭೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ.